ಭಾರತದ ಹೆಸರಾಂತ ಸ್ವರ್ಣೋದ್ಯಮ ಸಂಸ್ಥೆ ಜೋಸ್ ಆಲುಕಾಸ್ ಜ್ಯುವೆಲ್ಲರಿಯ ಜೋಸ್ ಆಲುಕಾಸ್ ಫೌಂಡೇಶನ್ ಸಿಎಸ್ಆರ್ ನಿಧಿಯಿಂದ ಆಂಬ್ಯುಲೆನ್ಸ್ ಕೇಳಿಕೆಯ ಹಸ್ತಾಂತರ ಕಾರ್ಯಕ್ರಮವನ್ನು ಉಡುಪಿಯ ಮಾರುತಿ ವಿತೇಕ ರಸ್ತೆಯಲ್ಲಿರುವ ಶೋರೂಮ್ನಲ್ಲಿ ಆಯೋಜಿಸಲಾಯಿತು. ಉಡುಪಿ ನಗರ ಡಿವೈಎಸ್ಪಿ ದಿನಕರ್ ಶೆಟ್ಟಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಉಡುಪಿ ನಗರ ಠಾಣೆಯ ಪೊಲೀಸ್ ಉಪನಿರೀಕ್ಷಕ ಪುನೀತ್ ಕುಮಾರ್ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ಉಡುಪಿ ಜಿಲ್ಲಾ ನಾಗರಿಕ ಸಮಿತಿ ಟ್ರಸ್ಟ್ ಸಂಸ್ಥಾಪಕ ಸಮಾಜ ಸೇವಕ ಆಪತ್ ಬಾಂಧವ ನಿತ್ಯಾನಂದ ಒಳಕಾಡು ಇವರಿಗೆ ಅಗತ್ಯ ಸೇವೆಗಳ ಅನುಕೂಲಕ್ಕಾಗಿ ಆಂಬ್ಯುಲೆನ್ಸ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು. ಜೋಸ್ ಆಲುಕಾಸ್ನ ಆಡಳಿತ ನಿರ್ದೇಶಕ ಪೌಲ್ ಆಲುಕಾರ್ ಅವರು ನಿತ್ಯಾನಂದ ಒಳಕಾಡು ಇವರಿಗೆ ಆಂಬ್ಯುಲೆನ್ಸ್ ಕೀಲಿಕೆಯನ್ನ ಹಸ್ತಾಂತರಿಸಿದರು. ಈ ಸಂದರ್ಭದಲ್ಲಿ ಹೊಸ ಬೆಳಕು ಸೇವಾ ಟ್ರಸ್ಟ್ ಇದರ ಸಂಸ್ಥಾಪಕರಾದ ವಿನಯ್ ಚಂದ್ರ ಹಾಗೂ ನಿತ್ಯಾನಂದ ಒಳಕಾಡು ಇವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಸೇಲ್ಸ್ ಹೆಡ್ ಜೋಸೆಫ್ ಕೆಪಿ, ಎಚ್ಆರ್ ಮ್ಯಾನೇಜರ್ ಟೋನಿ ಇಗ್ನೇಷಿಯಸ್, ಏರಿಯಾ ಮ್ಯಾನೇಜರ್ ಬಿಜು ಟಿಎಲ್, ಮ್ಯಾನೇಜರ್ ರಾಜೇಶ್ ಎನ್ಆರ್ ಉಪಸ್ಥಿತರಿದ್ದರು. ರಾಕೇಶ್ ಆಚಾರ್ಯ ಕಾರ್ಯಕ್ರಮ ನಿರ್ವಹಿಸಿದರು. ಜಾಸ್ ಆಲುಕಾಸ್ ಟ್ರಸ್ಟ್ ಮತ್ತೆ ಹೊಸ ಬೆಳಕು ಸೇವಾ ಟ್ರಸ್ಟ್ ಅವರಿಗೆ ಅವ್ರನ್ನ ಸೇವೆಯನ್ನು ಗುರುತಿಸಿದ್ರಲ್ಲ, ದಟ್ ಈಸ್ ಇವನ್ ಮೋರ್ ಬಿಗರ್ ಥಿಂಗ್. ನಾನು ಬಂದಂಥ ಸಮಯದಲ್ಲಿ ಫಸ್ಟು ಏನೋ ಒಂದು ಆಕ್ಸಿಡೆಂಟ್ ಆಗ್ತದೆ, ಅವಾಗ ನನಗೆ ಗೊತ್ತಾಗಿದೆ ನಿತ್ಯಾನಂದ ಒಳಕಾಡೋರ ಬಗ್ಗೆ. ಬಾಡಿನ ತಗೊಂಡ್ಬಂದು ಹಾಸ್ಪಿಟ್ಲಿಗೆ ಸಾಗಿಸ್ತಾರೆ. ಮತ್ತು ನಮ್ಮ ಇತ್ತೀಚೆಗೆ ಕೂಡ ಮಳೆ ಬಂದು ಒಬ್ಬ ವ್ಯಕ್ತಿ ಕೊಚ್ಚಿ ಹೋಗ್ತಾನೆ ನಮ್ಮ ಮಠದ ಬಿಟ್ಟು ಹತ್ರ. ಆವಾಗಲೂ ಕೂಡ ಫಸ್ಟು ಬಂದು ಬಾಡಿನ ಇಲ್ಲಿ ಹುಡುಕಿಸಿ ಬಾಡಿನ ಹಾಸ್ಪಿಟ್ಲಿಗೆ ತಗೊಂಡು ಬಂದು ಸಾಗಿಸಿದ್ದೆ ನಮ್ಮ ನಿತ್ಯಾನಂದ ಒಳಕಾಡೋರು. ಸೊ ಇವರು ಸಮಾಜ ಸೇವೆ ಇದೇ ಥರ ನಿರಂತರವಾಗಿ ಸಾಗ್ತಾ ಇರಲಿ, ಅವರು ಸಮಾಜಕ್ಕೆ ಇಷ್ಟು ಕೊಡುಗೆಯನ್ನು ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಸಾಗಲಿ ಮತ್ತು ದೇವರವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಇದೇ ಸಮಾಜ ಸೇವೆ ಮಾಡಲಿಕ್ಕೆ ಒಳ್ಳೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಕೇಳ್ಕೊಂತ ನಿತ್ಯಾನಂದ ಒಳಕಾಡು ಸರ್ ಅವ್ರಿಗೆ ಒಂದು ಆಂಬ್ಯುಲೆನ್ಸ್ ಸೇವೆಯನ್ನು ಒಂದು ಹೆಲ್ಪ್ ಮಾಡ್ತಾ ಇದ್ದಾರೆ. ಈ ವಿನಯ್ ಚಂದ್ರ ಅಂತ ಹೊಸ ಬೆಳಕು ಸೇವಾ ಟ್ರಸ್ಟ್ ಅವ್ರ ಕಡೆಯಿಂದ ಅವ್ರದ್ದು ಒಂದು ಟ್ರಸ್ಟ್ ಒಂದು ಓಪನ್ ಮಾಡಿ ಹೊಸ ಬೆಳಕಿಂದ ಒಂದು ವಿಕಲಚೇತನ ಅವ್ರಿಗೆ ಒಂದು ಸಮಾಜಕ್ಕೆ ಒಂದು ಸೇವೆ ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ, ಅನಾಥ ಶವ ಕೂಡ ಅದು ಕೊಳ್ತಾಗಿರ್ಬೋದು, ಹುಳ ಆಗಿರ್ಬೋದು, ಯಾವುದೇ ರೀತಿ ಇದ್ರೂ ಕೂಡ ಅದನ್ನು ಗಲೀಜಂತ ಫೀಲ್ ಮಾಡದೆ ಅವರು ಅದನ್ನು ತೆಗಿತಾರೆ. ಹಾಗೆ ನಮಗೂ ಕೂಡ ಗುರು ಅವರೇ ಸಾಧಾರಣ 15ರಿಂದ 16 ವರ್ಷ ನಮ್ಮದು ಪರಿಚಯ ಸ್ನೇಹ. ನಾನು ಮತ್ತು ಅಕ್ಕ ಇದ್ದೀವಿ, ತನುಲಕ್ಕ. ನಾವಿಬ್ಬರು ಹೊಸ ಬೆಳಕು ಸಂಸ್ಥೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಒಂದಿಷ್ಟು ಮನೆಗಳಿಗೆ ನಾವು ದಿನಸಿ ಸಾಮಗ್ರಿ, ಔಷಧಿ ಹೀಗೆ ಕೊಡ್ತಾ ಬರ್ತಾ ಇದ್ವಿ. ಎಲ್ಲೋ ಅನ್ನಿಸ್ತು, ಇಂಥವರಿಗೆ ಒಬ್ಬರಿಗೆ ನಾವು ಮನೆ ಕಟ್ಟಿ ಕೊಟ್ಟರೆ ಅದು ಮನೆ ಅನಾಥವಾಗಿರುತ್ತೆ, ಅವರ ಮನಸ್ಸು ಕೂಡ ಅನಾಥವಾಗಿರುತ್ತೆ. ಅವರನ್ನು ಆರೈಕೆ ಮಾಡಬೇಕು, ಒಂದಿಷ್ಟು ಪ್ರೀತಿಯನ್ನು ನೀಡಬೇಕಂತೇಳಿ ಈ ಹೊಸ ಬೆಳಕು ಸಂಸ್ಥೆಯನ್ನು ನಾವಿಬ್ಬರು ಸೇರಿ ಹುಟ್ಟು ಹಾಕಿದ್ವಿ. ಅದಾದಮೇಲೆ ಹೋಗ್ತಾ ಈ ಆಶ್ರಮ ದೊಡ್ಡದಾಗ್ತಾ ಹೋಯಿತು. ಈ ಆಶ್ರಮ ದೊಡ್ಡದಾಗೋದಕ್ಕಿಂತ ಹೆಚ್ಚಾಗಿ ಸಾಧಾರಣ 59 ಜನ ಮರಳಿ ಮನೆ ಹೋಗಿದ್ದಾರೆ. ಅದೊಂದು ನಮಗೆ ಖುಷಿ ವಿಷಯ. ಮುಂದಿನ ಒಂದು ಹೊಸ ರೀತಿಯಲ್ಲಿ ನಾವು ಈ ಆಶ್ರಮವನ್ನು ಕಟ್ತಾ ಇದ್ದೀವಿ. ಅಂದರೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಇರ್ತಾರೆ, ಒಂಟಿಯಾಗಿರ್ತಾರೆ, ಯಾವುದೋ ಒಂದು ಪರಿಸ್ಥಿತಿಯಲ್ಲಿರ್ತಾರೆ, ಅಂಥವ್ರಿಗೆ ಮಾಡುವಂಥ ಯೋಜನೆ ಇದೆ.
ಉಡುಪಿಯ ಆಪತ್ ಬಾಂಧವ ಅಂತಲೇ ಎನಿಸಿಕೊಳ್ಳುವಂಥ ನಿತ್ಯಾನಂದ ಒಳಕಾಡು ಅವರಿಗೆ ಒಂದು ಹೆಚ್ಚುವರಿ ಆ್ಯಂಬುಲೆನ್ಸಿನ ಅಗತ್ಯತೆ ಇತ್ತು. ಆ ಬೇಡಿಕೆಯನ್ನು ನಾವು ಈ ದಿನ ಈಡೇರಿಸಿದ್ದೇವೆ. ಅದಕ್ಕೆ ಈ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಕೂಡ ಆಗಮಿಸಿದರು. ಏನು ಈ ನೀಡಿದಂತಹ ಆ್ಯಂಬುಲೆನ್ಸ್ ಇದೆ, ಇದು ಉಡುಪಿ ನಗರಕ್ಕೆ ಮತ್ತಷ್ಟು ಉಪಯೋಗಕ್ಕೆ ಬರಲಿ ಹಾಗೂ ನಿತ್ಯಾನಂದ ಅವರ ಸೇವೆ ಇನ್ನಷ್ಟು ಮುಂದುವರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಜಾಸ್ ಅಲಿಕಾಸ್ ಸಂಸ್ಥೆಯಿಂದ ನಮಗೆ ಉಚಿತವಾಗಿ ಹೊಸ ಆ್ಯಂಬುಲೆನ್ಸನ್ನು ನೀಡಿರ್ತಾರೆ. ಅದಕ್ಕೆ ಮೂಲ ಕಾರಣ ಆದಂಥವರು ಜಾಸ್ ಅಲಿಕಾಸಿನ ಮ್ಯಾನೇಜರ್ ಆಗಿರುವಂತಹ ರಾಜೇಶ್ ಎನ್.ಆರ್. ಮತ್ತು ಗೋಪಾಲ್ರವರು. ಆ್ಯಂಬುಲೆನ್ಸನ್ನು ಉಚಿತ ಕೊಡಬೇಕಂದ್ರೆ ಅವರ MD ಅವರ ಹತ್ರ ಮಾತನಾಡಿ ನನಗೆ ಉಚಿತವಾಗಿ ಇವತ್ತು ನೀಡಿದ್ದಾರೆ. ಅವರ ಸಂಸ್ಥೆಗೆ ನಾನು ಭಾಳಷ್ಟು ಇವತ್ತು ಆಭಾರಿಯಾಗಿದ್ದೇನೆ. ಆಗಲೇ ನಾವು ಆಸ್ಪತ್ರೆಯಿಂದ ಒಂದು ರುದ್ರಭೂಮಿಗೆ ಅಥವಾ ಮನೆಯಿಂದ ರುದ್ರಭೂಮಿಗೆ ಕೊಡುವಂಥದ್ದಿತ್ತು. ಈಗ ನಾವು ಈಗ ಮನೆಯಿಂದ ಆಸ್ಪತ್ರೆಯಿಂದ ಮನೆಯಿಂದ ರುದ್ರಭೂಮಿಗೆ ಹೋಗುವಂಥ ಕಾರ್ಯವನ್ನು ನಿಲ್ಲಿಸ್ತೇವೆ. ಯಾಕಂತ ಹೇಳಿದರೆ ತೀರಾ ಬಡವರಿದ್ದರೆ ಮಾತ್ರ. ಈಗ ಸಮಾಜದಲ್ಲಿ ಈ ಕೊರಗ ಸಮುದಾಯ ಎಂಬುದು ಭಾಳಷ್ಟು ತೀರಾ ಸಂಕಷ್ಟದಲ್ಲಿರುವವರು, ಅವರದ್ದೆಲ್ಲ ನನಗೆ ಬರ್ತಿದೆ. ಕೊರಗ ಸಮುದಾಯ, ನಮ್ಮ ಆಚಾರ್ಯ ಸಮುದಾಯ ಮತ್ತು ಎಲ್ಲರೂ ಸಾಧಾರಣ ಮಟ್ಟಿಗೆ ನಮ್ಮ ಎಲ್ಲ ಸಮುದಾಯವರು ನನಗೆ ಬರ್ತಾರೆ. ಆವಾಗ ಈಗ ಹೆಚ್ಚುವರಿಯಾಗಿ ನಾನು ಅವರ ಬಡಸ್ತಿಕೆಯನ್ನು ನೋಡಿ ಹೆಚ್ಚುವರಿಯಾಗಿ ನಾನು ಅವರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ 24 ಗಂಟೆಯೂ ಸೇವೆಯನ್ನು ಸಲ್ಲಿಸಲಿಕ್ಕೆ ತಯಾರಿದ್ದೇನೆ.